ತಾಯಿಯ ಸಾವಿನ ವಿಷಯದಲ್ಲಿ ನನ್ನ ಅನುಭವಕ್ಕೆ ಬಂದಾದಾಗ ಸುಳ್ಳಾಯ್ತು. ಪ್ರತಿನಿತ್ಯ ಪ್ರತಿಕ್ಷಣ ಅಯ್ಯೋ ಅಮ್ಮ ಇರಬಾರ್ದಿತ್ತ, ಈ ಟೈಮಲ್ಲಿ ಅಮ್ಮ ಇರಬೇಕಿತ್ತು. ಒಂದಿನ ಸಡನ್ಲಿ ಅಸಹಜ ಸಾವು ಆಗತ್ತೆ ಅವರದ್ದು ಅಂತ ಅಂದ್ರೆ ಅದನ್ನ ಇವತ್ತಿಗೂ ಅರಗಿಸ್ಕೊಳ್ಳಿಕ್ ಆಗ್ತಾ ಇಲ್ಲ. ಇವತ್ತಿಗೂ ನಮ್ಗೆ ಅದತ್ರ ಉತ್ತರ ಇಲ್ಲ. ಅದಕ್ಕೆ ಇದು ನನಗೆ ಒಂದೊಂದ್ಸಲಿ ಕಲ್ಪನಾತೀತವಾಗಿತ್ತು. ಅಯ್ಯೋ ನಾನು ಯಕ್ಷಗಾನದಲ್ಲಿ ಇಷ್ಟು ವರ್ಷ ಕಳೆದ್ನ ಈಗ, ನಂಗೆ ಆಶ್ಚರ್ಯ ಆಗತ್ತೆ. ಇವತ್ತಿಗೂ ನನ್ನನ್ನು ಜನ ಕರೀತಾರ ವೇಷಕ್ಕೆ, ನನಗೂ ಕಲ್ಪನೆ ಇರಲಿಲ್ಲ. ನನಗೆ ಯಾರ ಹತ್ರ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಥವಾ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಆ ನೋವನ್ನು ಹೇಗೆ ಸಹಿಸೋದು ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಯಕ್ಷಗಾನ ನನಗೆ ಎರಡನೇ ತಾಯಿ ಅನ್ನೋದ್ರಲ್ಲಿ ಯಾವ ಸಂಶಯವೂ ನನಗಿಲ್ಲ. ನಾನು PUC ಶಿಕ್ಷಣವನ್ನು ಪಡಿತಾ ಇರುವಂಥ ಸಂದರ್ಭ, ಕಲ್ಪನೆ ಇಲ್ಲದ ಹಾಗೆ, ಅಂದರೆ ತುಂಬ ಚೆನ್ನಾಗಿದ್ದ ನನ್ನ ತಾಯಿ, ತುಂಬ ಚೆನ್ನಾಗಿದ್ದ ನನ್ನ ಮನೆಯ ವಾತಾವರಣ, ಒಂದೇ ಸರಿ ಎಲ್ಲವೂ ಇಡೀ ನಾವು ಒಂದು ಪುಟ್ಟ ಪ್ರಪಂಚ ಅನ್ನೋದನ್ನು ಕಟ್ಕೊಂಡಿರ್ತೀವಲ್ಲ, ಆ ಪ್ರಪಂಚನೇ ಛಿದ್ರ ಆದ ಹಾಗೆ ಒಂದು ಸಿಡಿಲು ಬಂದು ಎರಗಿತು. ಅದು ನನ್ನ ತಾಯಿಯ ಸಾವು. ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಕೊಡುತ್ತೆ ಅಂತ ಅಂದರೆ, ಇವತ್ತು ನಮ್ಗೆ ಆ ವಿಷಯವನ್ನು ಹೇಳುವಾಗ ಕಣ್ಣೀರು ಹಾಕಲಿಕ್ಕೂ ಕಷ್ಟ ಆಗುತ್ತೆ. ಯಾಕಂದರೆ ಕಣ್ಣೀರು ತುಂಬ ಭಾವ ಹೆಚ್ಚಾದಾಗ ಕಣ್ಣೀರು ಬರುತ್ತೆ. ಅದಕ್ಕಿಂತಲೂ ಭಾವ ಹೆಚ್ಚಾದಾಗ ಕಣ್ಣೀರನ್ನು ಹಾಕೋದು ಕಷ್ಟ ಆಗುತ್ತೆ. ಈಗ ನನ್ನ ಪರಿಸ್ಥಿತಿ ಅದೇ. ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಕಾಲ ಕಳೆದ ಹಾಗೆ ನೆನಪುಗಳು ಮಾಸ್ತಾ ಹೋಗುತ್ತೆ. ಬಟ್ ತಾಯಿಯ ಸಾವಿನ ವಿಷಯದಲ್ಲಿ ನನ್ನ ಅನುಭವಕ್ಕೆ ಬಂದಾದಾಗ ಸುಳ್ಳಾಯಿತು. ಪ್ರತಿನಿತ್ಯ ಪ್ರತಿಕ್ಷಣ ಅಯ್ಯೋ ಅಮ್ಮ ಇರಬಾರ್ದಿತ್ತ, ಈ ಟೈಮಲ್ಲಿ ಅಮ್ಮ ಇರಬೇಕಿತ್ತು. ಅಥವಾ ಏನೋ ಸಂತೋಷ ಸಂದರ್ಭ ಬಂದರೂ ಅಮ್ಮ ಇದ್ರೆ ಎಷ್ಟು ಖುಷಿ ಪಡ್ತಿದ್ರು. ತುಂಬ ಟ್ಯಾಲೆಂಟೆಡ್ಡು ನನ್ನ ಅಮ್ಮ, ತುಂಬ ಅಂದರೆ ತುಂಬ ಟ್ಯಾಲೆಂಟೆಡ್ಡು, ತುಂಬ ಹಾರ್ಟ್ಲಿ ವ್ಯಕ್ತಿ, ಪ್ರತಿಯೊಬ್ಬರನ್ನು ಪ್ರೀತಿಸುವಂಥ ವ್ಯಕ್ತಿ. ಒಂದಿನ ಸಡನ್ಲಿ ಅಸಹಜ ಸಾವು ಆಗತ್ತೆ ಅವರದ್ದು ಅಂತ ಅಂದರೆ ಅದನ್ನು ಇವತ್ತಿಗೂ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತಿಗೂ ನಮ್ಗೆ ಅದತ್ರ ಉತ್ತರ ಇಲ್ಲ. ಅದಕ್ಕೆ ತುಂಬ ಪರಿಣಾಮ ಮಾಡ್ತು ಅದು ಬದುಕಲ್ಲಿ. ಆ ಕೊರತೆ ಅದು ಸರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವಾಗಲೂ ಅಮ್ಮ ಇಲ್ಲದ ಒಂದು ಭಾಗ ಯಾವಾಗಲೂ ಶೂನ್ಯವೇ ಅದು. ಇನ್ನೊಂದು, ನನ್ನ ಅಮ್ಮ ಅವರು ಒಂದು ಪುಸ್ತಕದಲ್ಲಿ ಬರೆದದ್ದು ನಮಗೆ ಅಮ್ಮ ತೀರಿ ಹೋಗಿ ಎಷ್ಟೋ ಕಾಲದ ನಂತರ ಸಿಕ್ತು. ಅದರ ಅಮ್ಮ ಏನು ಬರೆದಿದ್ರು ಅಂತ ಅಂದರೆ, ನನ್ನ ಗಂಡ ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗಬೇಕು, ನನ್ನ ಮಕ್ಕಳು ಕಲಾವಿದರಾಗಬೇಕು ಅಂತ ಬರೆದಿದ್ದಾರೆ. ನನಗೆ ತುಂಬ ಆಶ್ಚರ್ಯ ಆಯಿತು. ಹಾಗಾದರೆ ಇವತ್ತು ನನ್ನ ಯಕ್ಷಗಾನದ ಜರ್ನಿ ಅನ್ನೋದು ಈಸಿ ಇರಲಿಲ್ಲ, ತುಂಬ ಕಷ್ಟ ಇತ್ತು. ಬಟ್ ಅದೆಲ್ಲ ಹೇಳ್ಕೊಂಡು ಹೋಗುವಂಥ ಅನಿವಾರ್ಯತೆ ಇಲ್ಲ ಕಾರಣಕ್ಕಾಗಿ ಸುಮ್ಮನೆ ಇರೋದು ಬಿಟ್ಟರೆ, ಸುಮ್ಮನೆ ಇದ್ದೀವಿ ಅಥವಾ ಏನೂ ಹೇಳಿಲ್ಲ ಅಂದ ಕಾರಣ ಅದು ಈಸಿ ಇತ್ತು ಅಂತಲ್ಲ, ತುಂಬ ಕಷ್ಟ ಇದೆ. ನಾನು ಒಬ್ಬಳೇ ಕಷ್ಟಪಟ್ಟಿದ್ದೀನಿ ಅಂತ, ಅವ್ರವ್ರ ಫೀಲ್ಡಲ್ಲಿ ಅವ್ರವ್ರಿಗೆ ತುಂಬ ಕಷ್ಟ ಇರುತ್ತೆ, ಅದು ಅನುಭವಿಸಿದವ್ರಿಗೆ ಗೊತ್ತು. ಇಷ್ಟು ಕಷ್ಟಗಳು ಎದುರಿಸಿದಾಗ ಪುರುಷ ಪ್ರಧಾನವಾದಂಥ ಕಲೆಯಲ್ಲಿ ಒಬ್ಬಳು ಹೆಣ್ಣು ಇಷ್ಟು ಕಷ್ಟಗಳನ್ನು ಎದುರಿಸ್ಕೊಂಡು ಹೋಗ್ತಾಳೆ ಅಂತ ಆದರೆ, ಇದು ನನಗೆ ಒಂದೊಂದ್ಸಲಿ ಕಲ್ಪನಾತೀತವಾಗಿತ್ತು. ಅಯ್ಯೋ ನಾನು ಯಕ್ಷಗಾನದಲ್ಲಿ ಇಷ್ಟು ವರ್ಷ ಕಳೆದ್ನ ಈಗ, ನನಗೆ ಆಶ್ಚರ್ಯ ಆಗುತ್ತೆ. ಇವತ್ತಿಗೂ ನನ್ನನ್ನು ಜನ ಕರೀತಾರ ವೇಷಕ್ಕೆ, ನನಗೂ ಕಲ್ಪನೆ ಇರಲಿಲ್ಲ. ಅಮ್ಮ ಬರೆದ ಆ ಪುಸ್ತಕ ಸಿಕ್ಕಿದ ಮೇಲೆ ಬಹುಶಃ ಇದು ಅಮ್ಮನ ಎಷ್ಟು ಒತ್ತಾಸೆ ಏನು, ಎಷ್ಟು ಆಸೆಯನ್ನು ಇಟ್ಕೊಂಡಿದ್ರು ಏನೋ, ಅದಮ್ಯವಾದ ಅವರ ಆಸೆಯಿಂದ ಇವತ್ತು ನಾನು ಕಲಾವಿದೆಯಾಗಿ ಇದೀನೋ ಏನೋ ಅಂತ ಅನಿಸ್ಬಿಡ್ತು ನನಗೆ. ಅದನ್ನು ನೋಡಿದಾಗ ಅದು 100ಕ್ಕೆ 100 ಅಮ್ಮನ ಆಶೀರ್ವಾದವೇ ಅಂತ ಅನ್ಸತ್ತೆ ನನಗೆ. ಯಾಕಂದರೆ ಕಲಾವಿದೆ ಆಗಬೇಕು ಅಂತ ನನಗೆ ಪರ್ಟಿಕ್ಯುಲರ್ಲಿ ಪ್ರೋತ್ಸಾಹ ಕೊಟ್ಟವರು ಅಥವಾ ನಾನೇ ತಿಳಿದುಕೊಂಡಿಲ್ಲ, ನಾನು ಕಲಾವಿದೆ ಆಗಬೇಕು ಅಂತಲೇ ಇಂಟೆನ್ಷನ್ ಇಟ್ಕೊಂಡೇನು ಬಂದವಳಲ್ಲ. ಬಟ್ ಆದೆ ಅಂತಂದರೆ ಅದು ಅಮ್ಮನ ಅವತ್ತು ಅಕ್ಷರಗಳು ಏನು ಬರೆದಿತ್ತು ನೋಡಿ, ಅದು ಇವತ್ತು ನನ್ನ ತಲೆಯಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ, ಇದು ಅಮ್ಮನ ಆಸೆ ಇರ್ಬೋದು ಅಂತ. ಇನ್ನೂ ಒಂದು ಮನೆಯಲ್ಲಿ ಅಸಹಜ ಸಾವು ಅಂತ ಆದಾಗ 1000 ಕಥೆಗಳು ಹುಟ್ಕೊಳ್ಳುತ್ತೆ ಅಲ್ಲಿ. ಸತ್ಯ ಏನು ಸುಳ್ಳು ಏನು ಯಾವುದು ಸಂಬಂಧ ಇಲ್ಲ, ಸಮಾಜಕ್ಕೆ ಜನರಿಗೆ ಸಂಬಂಧ ಇಲ್ಲ. ಅವ್ರವ್ರ ಮನೇಲಿ ಆದಾಗ ಮಾತ್ರ ಅವ್ರಿಗೆ ನೋವು ಗೊತ್ತಾಗತ್ತೆ. ಆದರೆ ಯಾರ ಮನೇಲೂ ಅಂಥದ್ದು ಆಗಬಾರ್ದು. ಹೀಗೆ ಎಷ್ಟೋ, ಈಗ ನಾನು ಹಿರಿಯವಳು ಮನೆಯಲ್ಲಿ, ನನ್ನ ಜನ್ರೇಷನಲ್ಲಿ ನಾನು ಹಿರಿಯವಳು, ಮತ್ತಿರೋದು ನನ್ನ ತಂಗಿ. ಹೀಗೆ ಜಸ್ಟ್ ಬಿಕಾಸ್ ನಾನು ಹಿರಿಯವಳು, ನಾನೊಬ್ಬಳು ಹೆಣ್ಣು ಅನ್ನುವ ಕಾರಣಕ್ಕಾಗಿ ಎಷ್ಟು
ಎಷ್ಟು ಕಥೆಗಳು, ಎಷ್ಟು ಅಪವಾದಗಳನ್ನು ನನ್ನ ಮೇಲೆ ಹೊರಿಸಿದ್ದು ಇದೆ, ತಂದೆ ಮೇಲೆ ಹೊರಿಸಿದ್ದು ಇದೆ. ಆದರೆ ಹೊರಿಸಿದವರಿಗೂ ಅಥವಾ ಹೊರಿಸುವಂಥವರಿಗೂ ನಾನು ಪ್ರತ್ಯೇಕವಾಗಿ ಏನೋ ಹೇಳೋದು ಅನ್ನೋದಕ್ಕಿಂತ ಅವ್ರವ್ರ ಮನೆಯಲ್ಲೂ ಒಂದೊಂದಿಷ್ಟು ಕೆಟ್ಟ ಘಟನೆಗಳಾಗಿರುತ್ತೆ, ಅವರಿಗೂ ಗೊತ್ತಿರುತ್ತೆ ಸತ್ಯಗಳು, ಹಾಗೆ ಇನ್ನೊಬ್ಬರ ಮನೆಯಲ್ಲೂ ಆಗಿರುತ್ತೆ ಅನ್ನೋದೊಂದು ಸ್ವಲ್ಪ ನೆನ್ಪು ಮಾಡ್ಕೊಳ್ಬೇಕು ಅಷ್ಟೆ. ಸುಮ್ಮನೆ ಒಬ್ಬರ ಬಗ್ಗೆ ಅಪವಾದ ಕಥೆಗಳನ್ನು ಕಟ್ಟೋದು ಇದು ತೀರಾ ಬಾಲಿಶ ಅಂತ ಅನಿಸ್ಬಿಡತ್ತೆ. ಅದರಿಂದ ಅಮ್ಮನ ಸಾವು ಅದು ನನ್ನ ಜೀವಮಾನದಲ್ಲಿ ವಾಸಿ ಆಗದೇ ಇರುವಂತಹ ಒಂದು ನೋವು, ಅದು ವಾಸಿ ಆಗದೇ ಇರುವಂಥ ಗಾಯ, ಅದು ಹೆಚ್ಚಾಗತ್ತೆ. ಗಾಯ ಕೆರ್ಕೊಂಡಾಗ ಹೆಚ್ಚಾಗತ್ತಲ್ಲ, ಹಾಗೆ ಅಮ್ಮನ ನೆನಪು ಅಷ್ಟೆ, ಅದು ಮಾಡ್ಕೊಂಡಾಗ ಹೆಚ್ಚೇ ಆಗ್ತಾ ಇದೆ ಬಿಟ್ಟರೆ ಕಡಿಮೆ ಆಗಿಲ್ಲ. ಇವತ್ತಿದ್ದರೆ ತುಂಬ ಸಂತೋಷ ಪಡ್ತಿದ್ರು, ತನ್ನ ಮಗಳು ಕಲಾವಿದೆ ಆಗಿದ್ದಾಳೆ ಅನ್ನೋದು. ನಂದು ಒಂದೇ ಒಂದು ಒಳ್ಳೆಯ ಪ್ರದರ್ಶನವನ್ನು ನೋಡ್ಲಿಕ್ಕೆ ಆಗಿಲ್ಲ ನನ್ನ ಅಮ್ಮಂಗೆ. ಯಾಕಂದರೆ ಹಾಗೆಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಪ್ಪ ಇವಳೊಂದು ಯಾಕಪ್ಪ ವೇಷ ಮಾಡ್ತಾಳೆ ಅನ್ನೋ ಥರವೇ ನಾನು ವೇಷ ಮಾಡಿದ್ದು ಪ್ರತಿ ಸಲ. ಅದಕ್ಕಾಗಿ ಅಪ್ಪನ ಹತ್ರ ಬೈಸ್ಕೊಂಡಿದ್ದು. ಅಮ್ಮ ಅದನ್ನೇ ನೋಡಿದ್ದು, ಒಂದು ಒಳ್ಳೆಯ ವೇಷ ನೋಡ್ಲಿಕ್ಕೆ ಆಗಿಲ್ಲ. ಅವ್ರು ಇರಬೇಕಿತ್ತು. ಇಷ್ಟು ಎಲ್ಲ ತಾಯಿ ತೀರೋದ್ಮೇಲೆ ಡಿಪ್ರೆಷನ್ನು, ಸಂಕಟ, ಅದ್ರ ಜೊತೆಗೆ ಬಂದಂಥ ಅಪವಾದಗಳು, ಸುಳ್ಳು ಕಥೆಗಳು, ಇದೆಲ್ಲ ಎಷ್ಟು ಕುಗ್ಗಿಸಿಬಿಟ್ಟಿತ್ತು ಅಂದರೆ ಲಿಟ್ರಲಿ ಕೆಲವು ತಿಂಗಳುಗಳ ಕಾಲ ನನಗೆ ಯಾರ ಹತ್ರ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಥವಾ ಮನೆಯಿಂದ ಹೊರಗೆ ಬರಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಆ ನೋವನ್ನು ಹೇಗೆ ಸಹಿಸೋದು ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಬಟ್ ಆವಾಗ ನಾನಿದ್ದೀನಿ ಅಂತ ಕೈ ಹಿಡಿದಿದ್ದು ಯಕ್ಷಗಾನ, ನಾನು ನಂಬಿದ ಕಲೆ. ತಾಯಿ ಥರವೇ ನನ್ನ ಕೈ ಹಿಡಿದು ನಡೆಸ್ತು ಅಂತ ಹೇಳ್ಬೋದು. ನನಗೆ ಮಾನಸಿಕವಾಗಿ, ದೈಹಿಕ, ಇವತ್ತು ನಾನು ತುಂಬ ಆರೋಗ್ಯವಂತಳಾಗಿದ್ದೇನೆ. ನಂಗೆ ಹುಷಾರಿಲ್ಲ ಅಂತ ನಾನು ಆಸ್ಪತ್ರೆ ಸೇರಿದವಳು ಇದೆ, ಆ ಥರ ಪರಿಸ್ಥಿತಿ ಬರಲಿಲ್ಲ. ತುಂಬ ಜನ ನಿದ್ದೆ ಬಿಟ್ಟಾಗ ಪಾಪ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ಆದರೆ ದೇವ್ರ ದಯದಿಂದ ಯಕ್ಷಗಾನದಲ್ಲಿದ್ದು ನನಗೆ ಯಾವ ಆರೋಗ್ಯ ಸಮಸ್ಯೆ ಬರಲಿಲ್ಲ, ಫಿನಾನ್ಷಿಯಲ್ ಸಮಸ್ಯೆಗಳು ಬರಲಿಲ್ಲ. ಫಿನಾನ್ಷಿಯಲಿ ಕೈ ಹಿಡಿತು, ಸಾಮಾಜಿಕವಾಗಿ ಕೈ ಹಿಡಿತು, ಮನ್ನಣೆಗಳನ್ನು ತಂದು ಕೊಡ್ತು, ಎಷ್ಟೆಷ್ಟು ಅವಕಾಶಗಳು ಬಂತು. ಲಿಟ್ರಲಿ ನನ್ನನ್ನು ಒಂದು ತಾಯಿ ಮಗುವಿನ ಬೆಳವಣಿಗೆಗೆ ಹೇಗೆ ನಿಲ್ತಾಳೆ ಹಾಗೆ ಯಕ್ಷಗಾನ ನನ್ನ ಜೊತೆಗೆ ನಿಂತಿದೆ. ಇದು ನಾನು ಅನುಭವಿಸಿದ್ದು, ನನ್ನ ಅನುಭವ ಇದು. ಆದ್ದರಿಂದ ಯಕ್ಷಗಾನ ನನಗೆ ಎರಡನೇ ತಾಯಿ ಅನ್ನೋದರಲ್ಲಿ ಯಾವ ಸಂಶಯವೂ ನನಗಿಲ್ಲ. ಇದು ಸಾಯುವವರೆಗೂ ನಾನು ಯಕ್ಷಗಾನಕ್ಕೆ ಋಣಿ.